ಇನ್ನು ಹಿಜಾಬ್ ವಿವಾದ ಹಾಗೂ ಹೈಕೋರ್ಟ್ ನೀಡಿರುವಂತಹ ತೀರ್ಪಿನ ಹಿನ್ನೆಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಶಾಂತಿ ಕಾಪಾಡುವ ಉದ್ದೇಶದಿಂದ ಮುನ್ನೆಚ್ಚರಿಕಾ ಕ್ರಮವಾಗಿ ಹಿಜಾಬ್ ವಿವಾದ ಆರಂಭದ ಕೇಂದ್ರ ಬಿಂದು ಉಡುಪಿ ಜಿಲ್ಲೆಯಲ್ಲಿ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಲಾಗಿದೆ. ಮಾರ್ಚ್ 21ರ ಸಂಜೆ 6 ಗಂಟೆಯವರೆಗೆ ನಿಷೇಧಾಜ್ಞೆ ಮುಂದುವರಿಯಲಿದೆ ಎಂದು ಜಿಲ್ಲಾಧಿಕಾರಿ ಕೂರ್ಮಾರಾವ್ ಹೇಳಿದ್ದಾರೆ. ಸರ್ಕಾರಿ ಪದವಿ ಪೂರ್ವ ಹೆಣ್ಮಕ್ಕಳ ಕಾಲೇಜಿಗೆ ಜಿಲ್ಲಾಧಿಕಾರಿ ಭೇಟಿ ನೀಡಿದ ಬಳಿಕ ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿದರು. ತೀರ್ಪು ಹಿನ್ನೆಲೆಯಲ್ಲಿ ನಿನ್ನೆ ಶಾಲೆ ಕಾಲೇಜುಗಳಿಗೆ ರಜೆಯನ್ನ ನೀಡಲಾಗಿತ್ತು. ಇಂದು ಎಂದಿನಂತೆ ತರಗತಿಗಳು ನಡೀತಾ ಇವೆ. ಕಾಲೇಜು ಆವರಣದಲ್ಲಿ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ 5ಕ್ಕಿಂತ ಹೆಚ್ಚು ಜನರು ಗುಂಪಾಗಿ ಸೇರುವುದು, ತೀರ್ಪನ್ನ ಆಧರಿಸಿ ಪ್ರತಿಭಟನೆ, ವಿಜಯೋತ್ಸವ, ಸಾರ್ವಜನಿಕ ಮೆರವಣಿಗೆ, ಸಭೆ ಸಮಾರಂಭ, ಬ್ಯಾನರ್ ಅಳವಡಿಸುವುದು, ಪಟಾಕಿಗಳನ್ನು ಸಿಡಿಸುವುದು, ದೈಹಿಕ ಹಿಂಸೆಯನ್ನ ಉಂಟು ಮಾಡುವ ವಸ್ತುಗಳನ್ನು ಒಯ್ಯುವುದು, ಶಾಲಾ ಕಾಲೇಜು ಆವರಣದಲ್ಲಿ ಪೂರ್ಣಾನುಮತಿ ಇಲ್ಲದೆ ಪ್ರವೇಶ ನಿರ್ಬಂಧ ಮಾಡುವುದನ್ನು ನಿಷೇಧ ಮಾಡಲಾಗಿದೆ. ಮುಖ್ಯಸ್ಥರ ಪೂರ್ಣಾನುಮತಿ ಇಲ್ಲದೆ ಅಪರಿಚಿತ ವ್ಯಕ್ತಿಗಳು ಶಿಕ್ಷಣ ಸಂಸ್ಥೆಯನ್ನ ಪ್ರವೇಶ ಮಾಡುವುದನ್ನು ಕೂಡ ನಿರ್ಬಂಧಿಸಲಾಗಿದೆ ಎಂದಿದ್ದಾರೆ. ತೀರ್ಪು ಸಂಬಂಧಪಟ್ಟವಾಗಿ ಕಾನೂನು ಸುವ್ಯವಸ್ಥೆ, ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಉಡುಪಿ ಜಿಲ್ಲೆಯಾದ್ಯಂತ ನಾವು ಕೆಲವು ನಿರ್ಬಂಧನೆಗಳನ್ನು ಹಾಕಿದ್ದೇವೆ. ಮುಖ್ಯವಾಗಿ ತೀರ್ಪು ಸಂಬಂಧಪಟ್ಟವಾಗಿ ಯಾವುದೇ ರೀತಿಯ ಪ್ರತಿಭಟನೆ, ಯಾವುದೇ ರೀತಿಯ ಮೆರವಣಿಗೆ, ಯಾವುದೇ ರೀತಿಯ ಸಂಭ್ರಮಾಚರಣೆ, ಸಭೆ ಸಮಾರಂಭಗಳು ಮಾಡಬಾರ್ದು ಅನ್ನೋ ರೀತಿಯಲ್ಲಿ ಕೂಡ ನಾವು ನಿರ್ಬಂಧಗಳನ್ನು ಹಾಕಿದ್ದೀವಿ. ಅದೇ ರೀತಿಯಲ್ಲಿ ಎಲ್ಲ ಶಾಲಾ ಕಾಲೇಜು ವ್ಯಾಪ್ತಿಯಲ್ಲಿ ಕೂಡ ಸೆಕ್ಷನ್ 144 200 ಮೀಟರ್ ತನಕ, ಶಾಲಾ ಕಾಲೇಜು ವ್ಯಾಪ್ತಿ ತನಕ 200 ಮೀಟರ್ ತನಕ ಕೂಡ ನಿರ್ಬಂಧಗಳನ್ನು ನಾವು ಹಾಕಿದ್ದೀವಿ. ಕಾಲೇಜು ವಾತಾವರಣ ಎಲ್ಲ ಚೆನ್ನಾಗಿದೆ, ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ನಾವು SP ಅವರು ಮತ್ತು ನಮ್ಮ ಎಲ್ಲ ಅಧಿಕಾರಿ ಸಿಬ್ಬಂದಿ ಎಲ್ಲರೂ ಕೂಡ ಕಾಲೇಜುಗಳಿಗೆ ಭೇಟಿ ನೀಡ್ತಾ ಇದ್ದೀವಿ. ಕಾಲೇಜು ಸಂಬಂಧಪಟ್ಟವಾಗಿ ಈಗಾಗಲೇ ಕಾಲೇಜು ಪ್ರಿನ್ಸಿಪಲ್ ಸಂಬಂಧಪಟ್ಟವಾಗಿ ಕೂಡ ಒಂದು ರೀತಿಯಲ್ಲಿ ಡಿಸ್ಕಷನ್ ಕೂಡ ಆಗಿದೆ, ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ. ಅದೇ ರೀತಿಯಲ್ಲಿ ನಮ್ಮ ತಾಲೂಕು ಮಟ್ಟದಲ್ಲಿ ಕೂಡ ನಮ್ಮ ತಹಸೀಲ್ದಾರ್ಸ್ ಕೂಡ ಕೆಲವು ಸಂಘಟನೆಗಳ ಜೊತೆಗೂ ಕೂಡ ಈ ಮಾನ್ಯ ಉಚ್ಚ ನ್ಯಾಯಾಲಯದ ತೀರ್ಪು ಸಂಬಂಧಪಟ್ಟವಾಗಿ ಅವರ ಗಮನಕ್ಕೆ ತಂದಿದ್ದಾರೆ. ಏನೇನು ನಿರ್ಬಂಧಗಳಿದೆ ಅದನ್ನೆಲ್ಲ ಕೂಡ ಗಮನಕ್ಕೆ ತಂದಿದ್ದಾರೆ.